ವಿಶ್ವ ಕಿಡ್ನಿ ದಿನಾಚರಣೆಯ ಹಿನ್ನೆಲೆಯಲ್ಲಿ ಮಂಗಳ ಆಸ್ಪತ್ರೆ ಮತ್ತು ಮಂಗಳ ಕಿಡ್ನಿ ಫೌಂಡೇಶನ್ ವತಿಯಿಂದ ನಮ್ಮ ನಡೆ ಕಿಡ್ನಿ ಆರೋಗ್ಯದ ಕಡೆ ಕಾಲ್ನಡಿಗೆ ಜಾಥಾ ಮಂಗಳೂರು ನಗರದಲ್ಲಿ ನಡೆಯಿತು. ಕಿಡ್ನಿ ಆರೋಗ್ಯಕ್ಕಾಗಿ ಜಾಗೃತಿ ನಡಿಗೆಗೆ ಮಂಗಳ ಕಿಡ್ನಿ ಆಸ್ಪತ್ರೆಯಲ್ಲಿ ಚಾಲನೆ ನೀಡಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ ಡಿಎಂಒ ಡಾ ರಾಜೇಶ್ವರಿ ದೇವಿಯವರು ಚಾಲನೆ ನೀಡಿದರು. ಕಾಲ್ನಡಿಗೆ ಜಾಥಾ ಬೆಂದೂರ್ವೇಲ್ ಮಲ್ಲಿಕಟ್ಟೆ ಮೂಲಕ ಕದ್ರಿ ಮೈದಾನದಲ್ಲಿ ಸಮಾರೋಪಗೊಂಡಿತು. ಬಳಿಕ ಕದ್ರಿ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಮಾತನಾಡಿದ ಡಾ ರಾಜೇಶ್ವರಿ ದೇವಿಯವರು, ಕಿಡ್ನಿ ಆರೋಗ್ಯದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಇವತ್ತಿನ ದಿನದಲ್ಲಿ ಮುಖ್ಯ ಉದ್ದೇಶ. ಕಿಡ್ನಿ ದಿನದ ಆಚರಣೆ ಮತ್ತು ಜಾಗೃತಿಯನ್ನು ಹಮ್ಮಿಕೊಂಡ ಮಂಗಳ ಆಸ್ಪತ್ರೆ ಮತ್ತು ಮಂಗಳ ಕಿಡ್ನಿ ಫೌಂಡೇಶನ್ಗೆ ಅಭಿನಂದನೆ ಸಲ್ಲಿಸಿದರು. Mangala Eye Foundation and Mangala Charitable Trust for having organized an important day to be observed by all the medical fraternity. Today is World Kidney Day. This day we are observing to mark global awareness regarding the kidney safety. So in this regard, I congratulate the chairman, the trustees, the staff, then the teachers of all this institution who are very proactive in taking part in this important observation. ಅನಂತರ ಮಂಗಳ ಆಸ್ಪತ್ರೆಯ ಮೂತ್ರರೋಗ ತಜ್ಞರಾದಂತಹ ಮತ್ತು ಕಿಡ್ನಿ ಫೌಂಡೇಶನ್ನ ನಿರ್ದೇಶಕ ಡಾ ಮೊಯ್ದೀನ್ ನಫ್ಸೀರ್ ಮಾತನಾಡಿ, ಆರೋಗ್ಯಕರ ಬದುಕಿಗೆ ಕಿಡ್ನಿ ಅತ್ಯಮೂಲ್ಯವಾಗಿದೆ. ಕಿಡ್ನಿ ಆರೋಗ್ಯವನ್ನು ಕಾಪಾಡಲು ಈ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. Kidney diseases can be prevented and progression to end stage kidney disease can be delayed with appropriate access to basic diagnosis and early treatment. Even though the present generation have so much access to modern healthcare, we still see widespread ignorance and carelessness towards kidney health. With this in mind, we have started a NGO, National Kidney Health Mission, the goal of which is Healthy Kidneys, Healthy You. We will be going right from grassroots level to top bureaucracy, involving each and everyone along the way to reach the goal. ಸಮಾವೇಶದಲ್ಲಿ ಪ್ಯಾರಾಮೆಡಿಕಲ್ ಕಾಲೇಜುಗಳಿಂದ ಮತ್ತು ನರ್ಸಿಂಗ್ ಕಾಲೇಜುಗಳಿಂದ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದರು. ಈ ಸಂದರ್ಭ ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಹರ್ಷಾದ್ ವರ್ಕಾಡಿ, ಸಂಸ್ಥೆಯ ಅಧ್ಯಕ್ಷ ಡಾ ಗಣಪತಿ ಪಿ, ಸಂಸ್ಥೆಯ ಉಪಾಧ್ಯಕ್ಷೆ ಡಾ ಅನಿತಾ ಜಿ ಭಟ್, ಮಂಗಳ ಸಮೂಹ ವಿದ್ಯಾಸಂಸ್ಥೆಯ ಡಯಾಲಿಸಿಸ್ ವಿಭಾಗದ ಮುಖ್ಯಸ್ಥರಾದ ಪ್ರಕಾಶ್ ಲೋಬೋ, ಕೆಎಂಸಿಯ ಕಿಡ್ನಿ ರೋಗ ತಜ್ಞ ಡಾ ಮಯೂರ್ ಪ್ರಭು, ಕಣಚೂರು ಆಸ್ಪತ್ರೆಯ ಡಾ ಪ್ರಶಾಂತ್ ಕದ್ರಿ, ಎಫ್ಎಂಎಂಸಿಎಚ್ ಡಾ ಅಮಿತ್ ಡಿಸೋಜಾ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು.